ಸುನಿ ಸಿನಿಮಾಸ್ ಅರ್ಪಿಸುವ ಸಹ್ಯಾದ್ರಿ ಸ್ಟುಡಿಯೋಸ್ ನಿರ್ಮಾಣದ ಜಂಗಲ್ ಮಂಗಲ್ ಕನ್ನಡ ಸಿನಿಮಾವು ಜುಲೈ 4ರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಎಂದು ಸಿನಿಮಾದ ನಿರ್ದೇಶಕ ರಕ್ಷಿತ್ ಕುಮಾರ್ ತಿಳಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿ ಸಂಪೂರ್ಣ ಚಿತ್ರೀಕರಣ ಸುಳ್ಯ ತಾಲೂಕಿನ ಗುತ್ತಿಗಾರು ಗ್ರಾಮದ ಮಡಪಾಡಿಯಲ್ಲಿ 30 ದಿನಗಳ ಕಾಲ ನಡೆದಿದ್ದು, ಸುತ್ತ ದಟ್ಟ ಕಾಡಿನಿಂದ ಸುತ್ತುವರೆದು ಕಾಡಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಸಣ್ಣ ಊರೊಂದರಲ್ಲಿ ನಡೆಯುವ ಮಜವಾದ ಘಟನೆಯನ್ನ ಒಳಗೊಂಡಿರುವ ಚಿತ್ರ ಇದಾಗಿದೆ. ರಾಜ್ಯಾದ್ಯಂತ ತೆರೆ ಕಂಡ ಬಳಿಕ ಮುಂದಿನ ದಿನಗಳಲ್ಲಿ ಬಾಂಬೆ, ದುಬೈಯಲ್ಲೂ ಚಿತ್ರ ತೆರೆಗೆ ಬಿಡುವ ಯೋಜನೆಯನ್ನ ಹಾಕಿಕೊಂಡಿದ್ದೇವೆ ಎಂದು ಹೇಳಿದ್ರು. ಚಿತ್ರದ ತಾರಾಂಗಣದಲ್ಲಿ ನಾಯಕ ನಟನಾಗಿ ಯಶ್ ಶೆಟ್ಟಿ, ನಾಯಕಿ ನಟಿಯಾಗಿ ಹರ್ಷಿತಾ ರಾಮಚಂದ್ರ ನಟಿಸಿದ್ದು, ಉಗ್ರಂ ಮಂಜು, ಬಲ ರಾಜವಾಡಿ, ದೀಪಕ್ ರೈ ಪಾಣಾಚೆ, ಚಂದ್ರಹಾಸ್ ಉಳ್ಳಾಲ್ ಮೊದಲಾದವರು ಅಭಿನಯಿಸಿದ್ದಾರೆ ಎಂದರು. ಛಾಯಾಗ್ರಹಣದಲ್ಲಿ ವಿಷ್ಣು ಪ್ರಸಾದ್, ಸಂಗೀತದಲ್ಲಿ ಪ್ರಸಾದ್ ಶೆಟ್ಟಿ, ಪೂರ್ಣಚಂದ್ರ ತೇಜಸ್ವಿ, ಸಂಕಲನದಲ್ಲಿ ಮನು ಶೆಡ್ಯಾರ್, ಕಲಾ ನಿರ್ದೇಶನದಲ್ಲಿ ವರದರಾಜ್ ಕಾಮತ್ ಸಹಕಾರವನ್ನು ನೀಡಿದ್ದಾರೆ. ಕರಾವಳಿಯ ಹಲವು ಪ್ರತಿಭಾನ್ವಿತ ನಟರ ಜೊತೆಗೆ ಚಿತ್ರೀಕರಣ ನಡೆದ ಮಡಪಾಡಿಯ ಒಂದಷ್ಟು ಗ್ರಾಮಸ್ಥರು ಕೂಡ ನಟಿಸಿರುವುದು ವಿಶೇಷ. ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಇತ್ಯಾದಿ ಚಿತ್ರಗಳಿಗೆ ಛಾಯಾಗ್ರಹಣ ಮಾಡಿರುವ ವಿಷ್ಣು ಪ್ರಸಾದ್, ಅಮ್ಮೇರ್ ಪೊಲೀಸ ಇತ್ಯಾದಿ ಚಿತ್ರಗಳಿಗೆ ಸಂಗೀತ ನೀಡಿರುವ ಪ್ರಸಾದ್ ಕೆ ಶೆಟ್ಟಿ, ಸಂಕಲನ ಮಾಡಿರುವ ಮನು ಶೆಡ್ಯಾರ್ ಸೇರಿದಂತೆ ತಂತ್ರಜ್ಞರಲ್ಲಿ 80% ಕರಾವಳಿಯ ಪ್ರತಿಭಾನ್ವಿತರಿದ್ದಾರೆ ಎಂದು ತಿಳಿಸಿದ್ರು. ಈ ಚಿತ್ರದ ಬಗ್ಗೆ ಬರೋಣ. ನಮ್ಮ ಸುಳ್ಯ ತಾಲೂಕದ ಗುತ್ತಿಗಾರು ಜಾಗ ಉಂಟು, ಅಲ್ಪ ಒಂದು ಮಡಪಾಡಿ ಪಂಡ ಮಸ್ತ್ ಎಲ್ಲಿಯ ಒಂದು ಗ್ರಾಮ ಉಂಟು. ಇಡೀ ಚಿತ್ರ ನಮ್ಮ ಮಡಪಾಡಿ ಪಂಡ ಒಂದೇ ಗ್ರಾಮ ಅವು ಒಂಜಿ ನಮ್ಮ ಪಶ್ಚಿಮ ಘಟ್ಟದ ತಪ್ಪಲಿಪ್ಪನಂಚಿನ ಭಾರಿ ಶೋಕದ ಪ್ರಕೃತಿ ರಮಣೀಯವಾದಂಚಿನ ಜಾಗೆ. ಸೊ ಇಡೀ ಚಿತ್ರ ನಮ್ಮ ಗುತ್ತಿಗಾರದ ಮುಗಿತದ. ಸೊ ಇಡೀ ಚಿತ್ರದ ಶೂಟಿಂಗ್ ಅಲ್ವಾ ಮಂತದ. ಸೊ ಚಿತ್ರ ಮಸ್ತ್ ಎಡ್ಡೆ ಮೂಡ್ ಬೈದಿದೆ. ಸೊ ಇನಿ 2 ಗಂಟೆಗೆ ನಮ್ಮ ಪೂರ ಸಿನಿಮಾಡ್ ವರ್ಕ್ ಮಂತ್ ನಕ್ಲಿಗೆ ಆವಡ್ ಅತ್ತಂದ ನಿಕ್ಲಿ ಪತ್ರಿಕಾ ಮಿತ್ರ ಒಂದು ಪ್ರೀಮಿಯರ್ ಶೋ ನಮ್ಮ ಅರೇಂಜ್ ಮಂತ ನಿಕ್ಲ ಐಕ್ಲ ಬರೋಡು. ಸೊ ಇನಿ 2 ಗಂಟೆಗೆ ಮಧ್ಯಾಹ್ನ ನಮ್ಮ ಭಾರತ್ ಸಿನಿಮಾಸ್. ಸೊ ನಿಕ್ಲ ಐಕ್ಲ ಬರೋದಕ್ಕೆ ಏನಂದ್ರೆ ಬೊಕ್ಕ ನಮ್ಮ ಇಡೀ ತಂಡದ ಒಂಜಿ ಸಾಧಾರಣ ಒಂಜಿ ಅರ್ಧ ಮಿತ್ತು ಒಂಜಿ ತಂತ್ರಜ್ಞರ ಕಲಾವಿದರ ಪೂರ ಸೇರಿದ ಮಸ್ತ್ ಜನ ಪುತ್ತೂರ್ದ ವಿಶೇಷ. ಸೊ ತಾರಾಗಣದ ಬತ್ತದ ನಮ್ಮ ದೀಪಕ್ ರೈ ಪಾಣಾಜನಿಗೆ ಗೊತ್ತಿಪ್ಪು ಆದ್ರೆ ಆಕ್ಚುಲಿ ಇದೆ ಬರೋಡಿತ್ತಿಲ್ಲ ಕಾಂತಾರ ಶೂಟ್ ಬಿಸಿ ನಡೆದ ಬರ್ರೆ ಅವೊಂದಿಚ್ಚಿ ಅಲ್ಪ ಅವು ಶೂಟ್ ದುಂಪು ಒಂದೇ ಉಂಟು ವರ್ಷದ ಅದಂಚ ಅಲ್ಪ ಬಾಕಿ ಆಗ್ತದೆ. ಸೊ ದೀಪಕ್ ರೈ ಪಾಣಾಜೆ ಸೇರ್ನಂಚನೆ ಮಸ್ತ್ ಜನ ಹೊಸ ಆಕ್ಟರ್ಸ್ ನಿತ್ಯ ಕೆಲಸ ಮಾಡ್ತಾರೆ. ಪ್ಲಸ್ ನಮ್ಮ ಡಿಒಪಿ ವಿಷ್ಣು ಪ್ರಸಾದ್ ಬಂದ ನೆಕ್ಕು ದುಂಬು ತುಳು ಪಿಕ್ಚರ್ ಒಂಚೂರು ಪಡ್ಡ ಈ ರಾಜ್ ಸೌಂಡ್ ಸನ್ಲೈಟ್ ಮಾಡ್ತಾರೆ. ಆರು ನಮ್ಮ ಮೊಟ್ಟೆ ತಕ್ಕದಾರ ಆರ್ಲ ಪುತ್ತೂರ್ದಾರೆ. ಬೊಕ್ಕ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಂದದ್ದು ಪ್ರಸಾದ್ ಕೆ ಶೆಟ್ಟಿ ಅಂತ ಆರ್ ಆಕ್ಚುಲಿ ಉಪ್ಪಿನಂಗಡದ ಕಕ್ಕೆ ಪದವದಾರ ಆರ್ಲ ನೆಕ್ಕೊಂಜಿ ಮಸ್ತ್ ಎಟ್ಟೆ ಬೇಲೆ ಮಾಡ್ತಾರೆ. ಸೊ ಮಸ್ತ್ ಜನ ಪುತ್ತೂರ್ದಕ್ಕೂ ಸೇರ್ದು ಈ ಸಿನಿಮಾ ಬಂತದಿಲ್ಲ. ಸೊ ನೆಕ್ಕೆ ನಿಕ್ಲ ಪೂರ ಆಶೀರ್ವಾದ ಈ ಪಡೆದು ಕೇಳೋದಿಲ್ಲ. ಸೊ ಕಥೆದ ವಿಷಯ ಬರ್ತದೆ ಅದೊಂದು ನಮ್ಮ ಊರು ನಂಚಿನ ಕತೆ ನಿಖಿಲ್ ಪುರ ಟ್ರೈಲರ್ ತೂದಿಪ್ಪರೆ. ಸೊ ಊರು ಅಪ್ಪನಂಚಿನ ಒಂಜಿ ಎಲ್ಲಿಯ ಘಟನೆ ಬತ್ತೊಂದು ಐತ ಸುತ್ತ ಎಂಕ್ಲ ಒಂಜಿ ಕತೆ ಹೆಣದು ಒಂಜಿ ಸಿನಿಮಾ ಬಂತದ ನಿಕ್ಲೆ ಪೂರ ತೋನ ಖುಷಿ ಆಪನೊಂದು ಪೂರ ಒಂಜಿ ತೂತು ನಿಕ್ಲ ಅಭಿಪ್ರಾಯ ತೆರಿಪದ ಎಂಕ್ಲೆ ಪೂರ ಆಶೀರ್ವಾದ ಮನ್ಪಡೆದ ಏನೊಂದಿಲ್ಲ. ನಮ್ಮ ಡೈರೆಕ್ಟರ್ ರಕ್ಷಿತ್ ರೈ ಮೂವಿದ ಬಗ್ಗೆ ಡೀಟೇಲ್ಸ್ ಕೊರಿಯರ್ ಒಂದು ವಿಷಯ ಬಂದೆ ಒಂದು ಮೂವಿ ಪೂರ ರೆಡಿ ಆಗಿರ್ಬೇಕು ಇಂಕ್ಲು ಬದೋದು ನಮ್ಮ ಕನ್ನಡ ಇಂಡಸ್ಟ್ರಿದ ಬಾರಿಮಲ್ಲ ಡೈರೆಕ್ಟರ್ ಸಿಂಪಲ್ ಸುನಿ ಸರ್ ಇಂಕ್ಲು ಮೂವಿ ತೋಜಪ್ಪ ಏನಂದ್ರೆ ಮಸ್ತ್ ಖುಷಿ ಆದ ಅದನ್ನ ಸ್ವಂತ ಬ್ಯಾನರ್ ಕೊರಿಯರ್ ಒಂದು ಮೂವಿ ಪ್ರೆಸೆನ್ಸ್ ಮಾಡ್ಬೇಕು ಅವೈಕಲ್ಲಿ ಬಾರಿಮಲ್ಲ ಸಕ್ಸಸ್ ಒಂದು ಆಯ್ತು ಬಿಡ ಇಂಥ ಅರ್ನ ಬ್ಯಾನರ್ ಒಂದು ಮೂವಿ ಪ್ರೆಸೆಂಟ್ ಮಾಡೋದಿಲ್ಲ ಅವತ್ತು ಅವಂದ ಈ ಒಂದು ಕತೆ ಬಂದ್ಬಿನ ಫಸ್ಟ್ ಯಾನ ಹೀರೋ ಅವರೇನು ಇಷ್ಟನೇ ಇಚ್ಛಾನೆ ಅప్పుడు ಅವೇನು ಮಂಡಟ್ಟಿ ಓದಿನೇ ಆಗ್ತದೆ ಎಂಟು ನೆಗೆಟಿವ್ ರೋಲ್ಸ್ ಮಲ್ಕೊಂಡು ಮತ್ತು ಸಪೋರ್ಟಿಂಗ್ ರೋಲ್ಸ್ ಮಲ್ಕೊಂಡು ಭಾಳ ಇಷ್ಟ ಆಗುತ್ತೆ. ಆಂಡ್ ಒಂದು ಕತೆ ಕೇಳಿದಾಗ ಮನಸ್ಸಿಗೆ ಮಸ್ತ್ ಖುಷಿ ಆಗುತ್ತೆ. ಅಯ್ಯೋ ಭಾಳ ಕತೆ ಆದ ಒಂದು ಇನ್ಸಿಡೆಂಟ್ ಹೆಂಗನ ಪ್ರತಿಯೊಂದು ಊರು ನಡ್ಕೊಂಡ ಇನ್ಸಿಡೆಂಟ್ ಒಂದು ಆಂಧ್ರಕ್ಕೊಂದು ಕಾಡಕ್ಕೆ ಹೋಗಿ ಅದ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಪ್ರತಿಯೊಂದು ಊರು ಒಂದು ನಡಕೊಂಡು ಮಾತಾಡಿ ಒಂದು ವಿಷಯ ಗೊತ್ತುಂಟು. ಆಂಡ್ ಮೇಲ್ ಮಾತಿನ ಕತೆ ಅವು ಪೋನ ಒಂದು ಥ್ರಿಲ್ ಅದು ಒಂದು ಸಸ್ಪೆನ್ಸ್ ಥ್ರಿಲ್ ಅಂತ ಹೋಗ್ಕೊಂಡು ಒಂದು ಮಜಾ ಕಡೆ ಒಂದು ಸುಗಾಯಂಚಿನ ಕತೆ ಮುಗಿತು ಒಂದು ಎಕ್ಸ್ಪೀರಿಯನ್ಸ್ ಕೊಡ್ಕೊಂಡು ಆ ಕಥೆ ಭಾಳ ಇಟ್ಟಾಗ ಬಂದೆ ನಮ್ಮ ಡೈರೆಕ್ಟರ್. ಬಟ್ ಕತೆ ಬರೋದು ನೇಚರ್ ವರ್ಸಸ್ ಒಂದು ಜನ
ಜನ ವರ್ಸಸ್ ಜನ, ಇವಿಲ್ ವರ್ಸಸ್ ಇವಿಲ್ ಮಾತ ಕಥೆಗಳನ್ನು ಎಕ್ದಮ್ ಸ್ಟಿಚ್ ಮಾಡಿದೆ ನಮ್ಮ ಡೈರೆಕ್ಟರ್. ಒಂದು ಎಡ್ಡೆ ಎಕ್ಸ್ಪೀರಿಯನ್ಸ್ ಜನಕ್ಕಿಂತ ಮಸ್ತ್ ಚೂಸ್ ಹಾಕ್ಬೋದರು ದೇಪಣ್ಣ ಇನ್ಸ್ಟಾಗ್ರಾಮು ಫೇಸ್ಬುಕ್ ಶಾರ್ಟ್ ರೀಲ್ಸ್ ಬರ್ತದ್ದು ಅದೇ ನಮ್ಮ ಕೊರ್ಪಪ್ಪನ್ನ ಏನಾದ್ರು ಒಂದು ಸ್ಪೆಷಲ್ ಇಟ್ಕೊಡು ಅದ ಮಾತಾಗಲಿ ಇಂಟ್ರೆಸ್ಟ್ ಹಾಕಿದೆ. ಖಂಡಿತವಾದ ಜಂಗಲ್ ಮಂಗಲ್ ಮೂವಿ ಅದಕ್ಕೆ ಒಂಜರ ಗಂಟೆದ ಮೂವಿ ಅಲ್ಲಿ ಸೀಟ್ ರೇಟೆಡ್ ಕುಲ್ಪವನಂಚಿನ ಮೂವಿ ಉಂಟು ಅಂಚಲ್ಲಿ ಹೊರ ಥಿಯೇಟರ್ ಬಗ್ಗೆ ಈ ಮೂವಿ ತೋಲೆ ನಿಖಿಲಪ್ಪದು 4 ಜನಕ್ಕೆ ಮೂವಿ ಎಡ್ಡೆ ಉಂಟು ಒಂದು ಎಡ್ಡೆ ಪ್ರಯತ್ನ ಮಾಡಿದ್ರೆ ನಮ್ಮ ತುಳು ತಗೊಳ್ಕೊಂಡ ಒಂದು ಕರ್ಮೆದ ಒಂದು ವಿಷಯ ಆಗ್ಬೋದು ಅಂಚದ ಮಾತೆಲ್ಲ ಮುಗಿತದೆ. ಈಗ ಮತ್ತೆ ಬಂದಾನ ಅಂಚಿನ ಹೊಸ ಕಲಾವಿದರಿಗೆ ಹೊಸ ಡೈರೆಕ್ಟರ್ ಆಗಲಿ ಒಂದು ಎಡ್ಡೆ ತಾಜೆ ಅದು ಕನ್ನಡ ಅವರೆಡ್ಡು ಮಿಕ್ಸ್ ಮಾಡ್ತಾರೆ ಮಾತಾಡಿದ ವಿಷಯ ಹೇಳ್ತಾ ಹೊಡ್ಕೊಂಡ್ಕಿನ ಒಂಚೂರು ಕನ್ನಡ ಬಂದು ಬ್ಯಾಂಗ್ಳೂರ್ ಎರಡು ಕ್ಯಾರೆಕ್ಟರ್ ಬರ್ಕೊಂಡು ಬಾಗ ಮುಗ್ಧ ಕ್ಯಾರೆಕ್ಟರ್ಸ್ ನಗಲು ಅವು ಕೂಡ ಸೇರ್ಬೋದು ಕುಂದರುಂಡು ಅವಲ ಉಂಟು ಬಟ್ ಜನ ತುಳಿನಾಗ ಒಂದು ಇಮಿಡಿಯೇಟ್ ಅರ್ಥ ಹೊಡಿಸ್ಕೋಯ್ತು ಒಂದು ರೀತಿ ಇದು ಕಂಪ್ಲೀಟ್ ಅರೆ ಮಲೆನಾಡು ಭಾಷೆ ಪತ್ರ ಬಂದಾರ ಕೆಲವು ಜನಕ್ಕೆ ಅರ್ಥ ಆಗ್ಬೋದು ಕೆಲವು ಜನಕ್ಕೆ ಅರ್ಥ ಆಗ್ಬೋದು ಅವಳ ಜೊತೆ ಇದು ಪೂರ ಲ್ಯಾಂಗ್ವೇಜ್ ಮಿಕ್ಸ್ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ನಾಯಕ ನಟ ಎಸ್ ಶೆಟ್ಟಿ, ನಾಯಕಿ ನಟಿ ಹರ್ಷಿತಾ ರಾಮಚಂದ್ರ, ಮಿಲನ್ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.